ಅನ್ನಪ್ರಸಾದ ಸ್ವೀಕಾರ ಮಾಡಿದವರು ಅನ್ನಪ್ರಸಾದ ಸ್ವೀಕಾರ ಮಾಡಿದ ಬೊಕ್ಕರ ಇದು ಮಾತ್ರ ಅಣ್ಣನ ಬರಲು ಬೈಯಗೊಂಡ ರಣಪಡಿಸಿದ ಅಪ್ಪರ ನೇಮೋತ್ಸವ ಇದು ಮಾತ್ರ ಪಾಲ್ಪಡೆಯುವುದು ಕೇಳಲಿಲ್ಲ. ಗ್ರಾಮಡು ನಾಲ್ಕು ತಾನಾಚಾವಡಿ ಮೃಗದ ಲೆಚ್ಚಿನ ಬಂತಂದೆ ತಾನಾಚಾವಡಿ ಮೃಗದ ಲೆಚ್ಚಿನ ಬಂತಂದೆ ತಾನಾಚಾವಡಿ ಮೃಗದ ಲೆಚ್ಚಿನ ಬಂತಂದೆ ಮಾತೆಲ್ಲ ಹೊರಗೆ ಕೂಡಿಸಿ 1 ಜನ ಪೋಯಿನ ಗುಣಸ್ವಾಮಿ ಬಿತ್ತಬಾರದು 1 ಜನ ಪೋಯಿನ ಗುಣಸ್ವಾಮಿ ಬಿತ್ತಬಾರದು ಅಪ್ಪೆ ಮೈದಾನಕ್ಕೆ ಅನುಗ್ರಹ ಆಶೀರ್ವಾದ ಕೊರವಲೇರು 1 ಜನ ಗುಣಸ್ವಾಮಿ ಬಿತ್ತಬಾರದು ಹೊರಗೆ ಹೋದ ಲೋಕರುಗಳ ಅವರು ಸಭೆಗೆ ಬರ್ತಾರೆ ಗಂಧ ಪ್ರಸಾದ ಜೊತೆಗೂ ತಿರ್ತು ಪೋಯಿನಗಳು ಒಳಗಿನ ಮಿತ್ತಿತ್ತರಗಳು ತಿರ್ತು ಮೂರ್ತಿ ಮಾಡಿದಾರತ್ತೆ ನೀವೆಲ್ಲ ಕೈತಾಂಡು ಗಂಧ ಪ್ರಸಾದ ಜೊತೆ ಆಶೀರ್ವಾದ ಮಾಡ್ಕೊಂಡು ಬರ್ತಾರೆ ತಿರ್ತು ಪೋಯಿನಗಳು ಮಿತ್ತು ಪೂರಕಾಲೋಡ ಹಿರಾಗಲ ಕೈಟ್ಟು ಬರೊಂದು ಬತ್ತನಚ್ಚಿನ ಗ್ರಾಮ ಹೊಡೆತೊಂದು ಬತ್ತನಚ್ಚಿನ ದೈವೋಲೆಂಕುಡು ಅವೇ ಕಟ್ಟಿಗೆ ಸರಿಯಾದ ಈ ಕಾಲವನ್ನ ಗೋಡೆಗೆ ಹೋಯ್ ಕಾಲದ ಕೊಡ್ತಿನ ದೈವಲ್ಲ ನೋಡಿ ಮತ್ತೊಂದಿಗೆ ಒಂದು ಈ ಕಾಲದಲ್ಲಿ ನೇಮకు ಜಗತ್ತಿನ ಹೊತ್ತು ಇಕಲು ಬೇರೆ ಸಾಯ ಉಂಟು ಎಂಕುಳಿ ಉಂಟು ಅಪನೇತ ಗಲಿಗೆ ಮೂರ್ತನು ಹೇಳಿದ್ದು ಪ್ರಸಾದಂಗನ ನರಪಾಯ ಕಂಬ ಏಳೈಗೊಂಪ ಗರುಡಿ ಸ್ಥಾನನು ರೀತಿ ನಿರ್ಮಾಣ ಮತ್ತು ಒಂದು ಕುಕ್ಕಡದ ಸುತ್ತರು ಬೂದಿ ಕೂಟ ಸ್ವಲ್ಪ ಸುತ್ತಮುತ್ತಲಿಗೆ ಪ್ರತಿಮಾನ ಎಕ್ಕಿರಿ ಆಲೆಪಲ್ಲೆ ಎಕ್ಕಿರಿ ಏರಿ ಬಂಡಾರ ಎಣ್ಣನ್ನಾರ್ಲೆಗಿ ಏರಿ ಕಿರುವಾಲೆ ಮಾಯ ಮಾಯ ಹೊರಬುಜ್ಜ ಒಂದು ಇಬ್ಬರತ್ತನಗು ಬತ್ತಿ ಬಲಿ ಅವನೈ ತೊಂಪಗು ಸಿಪಾಯಿ ತೋರ್ನಗು ರಾಜ್ಯಂ ದೇವದ ಮಂಚಾಗು ಕುಂಡಿಗಟ್ಟನಕ್ಕಿನ ಬಲವನ್ನಾರ ಎಣ್ಣನ್ನಾರ್ಲ ಸೂರ್ಯಕ್ರಿವನು ಬಿರಿಮೇರ ಗತ್ತಿಕೊಂಡು ಕುಂಡಿಗಟ್ಟನ ಬೊಟ್ಟು ಅದಾನೇರೆ ಕಟ್ಟಿಗೆಲಸ ಮತ್ತೆ ಪುಣ್ಯಾರ್ಚನ ನವಕ ಪ್ರಧಾನ ಕಲಶಾಭಿಷೇಕನೆ ತಾನ ಕೊರಡಿನ ಸುತ್ತಮುತ್ತಲಿಗೆ ಮತ್ತೊಂದು ಮಾಯಲೆಗೆ ಕಲೆ ಕೊರಡು ಬಯ್ಯದ ಬೊಟ್ಟುಡು ತಾನದ ಮುಕ್ಕಲ್ಯಾದ ಬರಿಮಂಡಲ ದೀಸೋಮ ದೀಪಾಯ ಸುತ್ತಿಗೆ ಒರಿ ದೈವಗು ಇರ್ಪಾಯಿ ಬಲಿ ರಾಜ್ಯನ್ ದೈವಗು ನಾಡು ದೈವಗು ಮತ್ತಾಯನ್ನ ಕಟ್ಟಾಯಿ ಕೋಲ ರೆಪ್ಪಾಯ ಬೀರ ತುಂಬಾಯಿ ಮುಡಿ ಆಯನಂಜನ ಬಲಿ ಎಕ್ಲ ಕೆಮ್ಮಲತ್ತ ಬಿರಿಮೇರೆಗೆ ನೇತ್ರ ಬತ್ತಿ ಕೊರಡಿರಿ ಮರಡಿ ಮಂಡಲ ಈ ಸೋಮ ದೀಪಾಯ ಸುತ್ತಿಗೆ ಕಟ್ಟಾಯಿ ಕುತ್ತಿಯಲ್ಲಿ ಗಾಲಿ ದೇವರಿಗೆ ಗಾಲಿ ಮಾಡೋರು ಅಚ್ಚಿತ್ತಂಗರ ಬೇಲರಿ ಎಲ್ಮೇರಿ ಬಲ್ಲಪುಲೇಗಿ ಬಳಸಲಂಚಿನ ಪಪ್ಪ ಬಂದು ಎಣ್ಣನ್ನಾರ್ಲೇಗಿ ಬಿರಿಮೇರ ಕುಡಿ ನೀರೆಂಡೆ ಮುಟ್ಟಿ ಬರೋಡಿ ಕುಟ್ಟಿ ಬರಿಯ ದೀಪ ಕಂದಲ್ಲ ದೀಪ ಚೆಂಡಿ ಗೊಬ್ಬೈ ಗೊಬ್ಬು ಸಾದಾಗ ಅಯ್ಯರೇನೆ ಗ್ರಾಮದ ಕಾಲಕ್ಕಲೆತ್ತಾರೆ ಈ ಕಾಲದ ನೇಮನು ನಪಾದು ಪರಿಹಾರ ಮಗಲು ವಿಧ ವಿಧಟ್ಟು ಬರ್ತದೆ ಗ್ರಾಮಗಾಪನಂಚಿನ ಹೊಲು ಭಾಷೆನೆ ಪುಣ್ಯ ಪ್ರಸಾದನು ಕೊಡ್ತದೆ ನೇಮನು ಭಂಡಾರಗೂ ಒಪ್ಪಿಗೆ ಮತ್ತೊಂದು ಗ್ರಾಮಗೂ ಎಂಕುಲ್ಲಾಭಂತರ ನುಡಿಕೋರ್ಲಕ್ಕ ಮಾನೆ ದೇವೇರ್ಲಕ್ಕ ತಮ್ಮಲ ಲಕ್ಕದ ದೇವರು ಹಗಲನ್ನಲ್ಲ ಇನಿತ ದಿನ ಎಂಕುಲ ಎಲ್ಪಾಡಿ ಸ್ಥಾನ ಕರುದಿ ಪುರಹಿಡಾಗಲ ಕಾಲೋದಿಂಚಿ ಗ್ರಾಮ ನಮ್ಮೊಂದು ಬತ್ತನ ಗ್ರಾಮವನ್ನು ಅಪ್ಯಾತಿ ಸಾಗುನ ಎಂಕ್ಲೆಗೆ ಮಾಯನ್ನ ಮಾನಿ ಬಾಲೆ ಮಲ್ಲೆ ಆ ಮಾಯನ್ನ ಮಾನಿ ಬಾಲ್ಯನೇ ಉರಿ ಉಂಡಾಲದ ಕೊಡ್ತುಡು ಮಾನಿಗೆಲ್ಲ ನೀರು ಕೊಡ್ತು ಮತ್ನಾಲ ಇತ್ತು ಮಲ್ತಾರೆ ಕಾಪಡಿಕ್ಕಿನ ಸತ್ಯವು ಗ್ರಾಮ ಕೂಡ್ದು ಭಕ್ತಿನ ಲೆಪ್ಪೋಡು ಮಾಯ ಮಾನ ವ್ಯಕ್ತಿಗೆ ಆವೇಶ ಆಗೋದು ಕಲಕ್ಕು ಲೆಪ್ಪೋಡು ಕುಂಜಿ ಸುತ್ತು ಬಲಿ ಬರ್ತಾದೆ ಒಡಿಯಾಡಿಕ್ಕೆಲೆತ್ತಿರಿ
ಮಾನಿಬಾಲನ ಪೊರ್ಲು ಗ್ರಾಮ ತೂರು ಗ್ರಾಮದ ಪೊರ್ಲು ಮಾಂದ ಮಾನಿಬಾಲ ತೂರು ಈ ಮನ್ನದ ಮಾನಿಬಾಲೆನ ಆನುಕೊಂಡು ಜೋಕುಲ ಬಾಲೆಲು ಕಷ್ಟೋಗ ಇಷ್ಟೋಗ ಜೀವನೋಗ ಕಾರ್ಯೋಗ ವಾದಿಕ್ಕಡು ವಾಪರ್ಸುಲ್ಲ ಸ್ವಾಮಿಯಪ್ಪಂದು ಸುದ್ದಿ ತಿಪ್ಪೇರಿ ಅಂಚಿನ ಸುದ್ದಿತ್ತದ ಲೆಪ್ಪುನು ಹಾಲು ಒಕ್ಕೊಂದ್ರಂಚಿನ ಮಾಯ ಅಗಲಗಲ ಮಾನವೇನ ಭಕ್ತಿದ ಕಪ್ಪ ಕಾಣಿಕೆ ಬಟ್ಟು ಬರಕ್ಕೆ ಹೊರದು ಮುಂಚಿಗೆದ ಅಗಲ ಭಕ್ತಿಡೆ ಮಾಯಗೊಕ್ಕೊಂಡೇನೆ ಮಾಯದ ನೋಡಿಟ್ಟು ಅದು ಬಂದವರ ಗೊತ್ತಿಗೆ ಮತ್ತೊಂದು ಅಗಲ ಮಿತ್ತಿಗೆ ಜೀವನ ವಿಧಾನದ ಅವರ ಎಕ್ಕಿರಂಚಿನ ಸತ್ಯದ ನೋಡಿ ಸಾಯದ ಕಂತ ಹಾಲು ಕೊಟ್ಟು ಮತ್ತೆ ಬಣ್ಣತ್ತಿರ ನೇಮು ನೀ ಮನ್ನಡಲ್ಲಿ ಬಂದವರ ಗೊತ್ತಿಗೆ ಮತ್ತೊಂದು ಹಾಲು ಸಂತೋಷ ಹೇಳುಂದ ಹಾಲ ಸಂತೋಷದ ಬಾಲೆ ಎಕ್ಲೆ ಕೊಂದು ಬದುಕುರಂಚಿನ ಕೊಡ್ತರು ಸಂತೋಷ ಹಾಲ ಒಂಜಿ ಸಾಯದ ಗಂಧ ಸತ್ಯದ ನೋಡಿ ಎಕ್ಲೆಟ್ಟು ಒದಗವಳು ಮಾತ್ರ ಭಕ್ತಿ ಮತ್ತು ಜೋಡಿ ಜೋಡನ ಭಕ್ತಿ ಅಡ್ಡನ ಪಾಪೇದ ಮಾಯಂದಾಲಿನಿ ಮಾನ ಬೆಚ್ಚಿಗೆ ಮತ್ಮಾಲ ಇಟ್ಟರು ಲೆಪ್ಪು ನಂತರ ಬರ್ತೇವಲ್ಲ ಲೆಪ್ಪುಗೂ ಒಕ್ಕೊಂದು ಗ್ರಾಮಲ್ಲ ಎಣ್ಣಾಂಗಂತರೆಲ್ಲ ಸುಮ್ಮದಿ ಒಂದು ಸಾಮಕರಣಿಗೆ ಒಂದು ಸುದ್ದು ಬಲಿ ಬರ್ತದೆ ಗ್ರಾಮ ಪುಣ್ಯತಿನ ಕಲಾ ಮಾಯದ ಕುಡಿಯಲಿಕ್ಕೆ ಬಂದೊಳಕ್ಕೆ ನಿಖಿಲ ಪೊರ್ಲು ಯಾನು ತುಯ್ಯ ಎನ್ನ ಪೊರ್ಲು ನಿಖಿಲ್ತುಯ್ಯ ಎನ್ನ ಮಾಯದ ಸತ್ಯಾಂಶದ ಆವಾತಿದ ಒಂಜಿ ಆತ್ಮದ ಗಾಲಿನ ಗ್ರಾಮದ ಬೀಜವಂಡ ಮಾಯರ್ದು ಯಾನುಲ್ಲ ಬರ್ಬಚ್ಚಿನ ಚಿತ್ತನು ಯಾನು ಬರೀದೋಣನೆ ಒಂದು ನ್ಯಾಯಪೀಠದ ಪಲದು ಬಂದು ಗೊತ್ತು ಗುರಿ ಉಂಟಾದ ಸಮಯಡು ಮಾಂಡಾಲೆಗೆ ಈ ಕಾಲದ ನೇಮ ಒಪ್ಪಿಸಾದ ಸ್ವಲ್ಪ ಅರ್ಥವಾಸಿಗೆ ಮಾಯಾನು ಪಡೆದುಕೊಂಡು ನಿಜವಾಸಿಗೆ ಜಪ್ಪನಂಚಿನ ಒಂದು ಸಮಯ ಮುಕ್ತ ಈ ಪೊತ್ತುವರೆ ಮಟ್ಟ ನರತರಂಚಿನ ಮಾಯಂದಾಲ ನೇಮ ಮಾಯೊಡ್ದು ಮೆಚ್ಚೊಂಡೆ ಜೋಗರು ಸಂತೋಷ ಉಂಟೆ ಇಲ್ಲಿ ಬಂದಂಚಿನ ನೇಮ ಎನ್ನ ಮೂಲದ ಮೊನ್ನೆ ಬಿಜಂಬಾಡಿ ಮೂಲ ಕೊಮ್ಮಾಡಿ ಸ್ಥಾನದ ಕೊಂಡ ನೇಮ ಆ ಕೊಮ್ಮಾಡಿ ಸ್ಥಾನದ ಕೊಂಡ ನೇಮಕ್ಕೆ ಸಮಾನ ಬಂದವರು ಎಂಕಲಪ್ಪೆ ಮಾಯನಾಲೆ ತಂದೆ ಬಂದವರು ಸುಂದರಿಯರು ಕೋರೆನಪ್ಪರು ಮಲೆಗೊಂಜಿತಾಗಿ ಎಕ್ಕಲೆ ಗೊಂಜಿತಾಗಿ ಕೊಡಿಯಲು ಬರ್ಬಡ ಮುಚ್ಚಾನು ಗೋಡೆಗೆ ಮನೆಗೆ ಬರ್ಬಾರ್ದು ಗುರಿ ಉಂಡಾರದ ಪಂಚು ನಿಖಿಲೆಗೆ ಆಯಸ್ಸು ಅನ್ನ ಒಂದು ದಿನ ನೇಮ ಮಾಂಡಾಲೆಗೆ ಕೊಟ್ಟು ಉಲ್ಲಾಸಡಿತ್ತಿನ ದೇವಯಾನ ಅನ್ನ ನಿಖಿಲ ಆಯಾಸೋಗ್ಯಾನು ಗೊತ್ತಿಗೆ ಕೊಡ ದೇವಯಾನತ್ತೆ ಅಲ್ಲ ಮಾಯಾದಾನ ಉಲ್ಲಾಸದ ಗಂಡ ನಿಖಿಲೆ ಕೊರಡತ್ತೆ ಯಾಕೆ ಹೋರಾದೆ ಕಟ್ಟಿದ ದೈವ ಕಟ್ಟಿಲೆ ಒಂದು ನಿತ್ಯದ ವಿಧಿ ವಿಧಾನಗಳು ಹುಲ್ಲು ಮಾತ್ರ ಬೇಕು ಒಪ್ಪಿತ್ತೊಂದು ಬಲ ಮಾಯದ ಬದುಕುವ ಗುಣ ಆ ಗುಣನು ಮಾಯಾನ ಮಿತ್ತೊಂದು ಬದುಕಿನ ದೈವ ಮೇಲೆ ವಿಚಾರಿಸಿದ ತರ ತೀರ್ಮಾನ ಮಾಡ್ತಂಗ ಈ ಕೊಡ್ತದು ಕ್ರಿಯಾಗಲ್ಲ ಕಟ್ಟಿ ಮಾಯದ ಪದ್ಧತಿ ತೀರ್ಮಾನ ನಡೆ ಹೊಸದೇ ಇದರಿಂದ ನಾವು ಗುತ್ತಿಗೆ ಅಂತಿರುವಾಗ ನಮ್ಗೆ ಯಾವ ತಿಂಗಳಲ್ಲ ಕೊಟ್ಟದ ಕಟ್ಟಿಗೆ ಸರಿಯಾದ ಎಲ್ಲ ಮಾಯದ ಗಿಂಡ್ಯದ ನೀರು ಬಟ್ಟಲ್ದ ಗಂಧ ಪ್ರಸಾದದ ಹರಿವಾನ ಕಪ್ಪ ಕಾಣಿಕೆದ ಭಂಡಾರ ನಾನು ಏರವನು ಕುಡಿಯೋಡಿ ಜಪ್ಪ ಜನನೇ ನಮ್ಮದು ಬತ್ತನಂಚಿನ ಬತ್ತೇರ್ನ ಆನುಕೊಂಡು ಜೋಕುಳ ಬಾಲೆನ್ನ ಸತ್ತಾನ ಭಕ್ತಿ ಮಾನಲಿಗೆ ಬಂದದ ಕಾಡು ನಂಚಿನ ಕಪ್ಪ ಕಾಣಿಕೆನ ಭಂಡಾರ ಅಂತ
ಆಫ್ ಮಾಡಿದೆ ನಾನು ಆಫ್ ಮಾಡ್ತಾರೆ ಇದಕ್ಕೆ ತೆಗಿತೀವಿ ಅದು ಸೇರ್ಬೋದು ಓಕೆ ತೆಗುದಾ ಅಲ್ಲ ತೆಗಿತೀರಿ ಸರ್ ಇಲ್ಲಿ ಎಂತಿಲ್ಲಲ್ಲ
Thank you.